ಇದನ್ನ ಅಕ್ಕಿ ಪಾಯಸ ಕೂಡ ಹೇಳ್ಕೊಳ್ಬಹುದು, ಇಲ್ಲಾಂದ್ರೆ ನಿಮ್ದು ಅದು ಕುಸುಬಿ ಪಾಯಸ ಅಂತ ಕೂಡ ಹೇಳ್ಕೊಳ್ಬಹುದು. ಫಸ್ಟಿಗೆ ಯಾವುದು ಮಾಡ್ತಿದ್ದೀರಿ ಮೇಡಮ್ ನೀವು? ಅದೇ ಕುಸುಬಿದು ಚಪ್ಪೆದು ಪಾಯಸ ಮಾಡ್ತಾ ಇದ್ದೇನೆ. ಓಕೆ, ಮೊದಲಿಗೆ ಏನು ಕೊಡಿ? ಕುಕ್ಕರ್ ಬೇಕು ನನಗೆ. ಗ್ಯಾಸ್ ಆನ್ ಮಾಡ್ಕೊಳ್ಬೇಕಾ? ಹೌದೌದು. ಸ್ವಲ್ಪ ನೀರು ಹಾಕೊಳ್ಬೇಕು. ಹೌದು. ನೋಡಿ ಸ್ವಲ್ಪ ಹಾಕಿ ಬೇಕಾ ಅಂತ. ಸಾಕಲ್ಲ? ಸಾಕಾ? ಅಕ್ಕಿ ಹಾಕ್ಕೊಳ್ಬೇಕು. ಸೊ ಇದಕ್ಕೆ ಡೈರೆಕ್ಟ್ ಆಗಿ ಅಕ್ಕಿಯನ್ನು ಹಾಕೋಣ. ಸೊ ಇದು ಪಾಯಸ ಅಕ್ಕಿಯಿಂದ ಮಾಡುವಂಥ ಅಕ್ಕಿಯಿಂದ ಮಾಡುವಂಥ. ನಮ್ಮ ಕಡೆ ಹೇಳಿದೆ ಅಕ್ಕಿದು ಪಾಯಸ ಅಂತಾನೆ ಹೇಳೋದಿದೆ. ಚಪ್ಪೆ ಅಂತ ಹೇಳಿದ್ರಿ ಅಂದರೆ ಇಲ್ಲಿ ಅಂದರೆ ಸ್ವೀಟೇ ಜಾಸ್ತಿ ಇದು ಮಾಡ್ತಾರಲ್ಲ. ಹೌದು ಹೌದು. ಅದಕ್ಕೆ ಇದು ಮಾಡಿಬಿಡು, ಮುಚ್ಚಿಕೊಳ್ಬೇಕಾ? ಓಕೆ. ಅಂದರೆ ಅಕ್ಕಿಯನ್ನು ಮಾತ್ರ ಈಗ ಬೇಯಿಸ್ಕೊಳ್ಬೇಕಾ? ಹೌದು. ಅಂದರೆ ಎಷ್ಟು ವಿಷಲ್? ಅದು ತುಂಬ ಸ್ಮ್ಯಾಶ್ ಆಗಬೇಕು. ಅಂದರೆ ಒಂದು 5-6 ವಿಷಲ್ ಮೇಲೆ ಬೇಕಾಗ್ತದೆ. ಓಕೆ. ಸೊ ಇದಕ್ಕೆ ಇನ್ನೂ ಏನಾದರೂ ಇಂಗ್ರೀಡಿಯೆಂಟ್ ಹಾಕಿ ಇದನ್ನೇ ರುಬ್ಬಿಬಿಟ್ಟು ಅದಕ್ಕೆ ಹಾಕೋದು ಮತ್ತೆ. ಓಕೆ. ಅದು ಈಗ ರುಬ್ಬಿಕೊಳ್ಳುವ ಇದನ್ನೀಗ. ಓಕೆ. ಮಿಕ್ಸಿಯಲ್ಲಿ. ಇದು ಕುಸುಬಿ ಅಂತ ಹೇಳ್ತಾರೆ ನಮ್ಮ ಆಚೆ ಎಲ್ಲ. ಅಮ್ಮ ಮಾಡ್ತಾ ಇದ್ರು. ಹಾಗೆ ಅಮ್ಮಂದು ನೋಡಿ ನಾವು ಕಲ್ತದ್ದು. ಓಕೆ. ಅಂದರೆ ನಿಮ್ಮಾಚೆ ಅಂದರೆ ಉತ್ತರ ಕರ್ನಾಟಕ. ಹೌದು. ನೋಡ್ಲಿಕ್ಕೆ ಡಿಫ್ರೆಂಟ್ ಆಗಿದೆ. ನೀರಲ್ಲಿ ಏನಾದರೂ ನೆನೆಸಿಟ್ಟಿದ್ದೇವೆ. ಹೌದು, ಬೆಳಗ್ಗೆನೆ ನೆನೆಸಿಟ್ಟಿದ್ದೇನೆ. ಒಂದು 2-3 ಅವರ್ ನೆನೆಸ್ಬೇಕು ಅದನ್ನು. ಮೊದಲದು ಬಿಳಿ ಇರ್ತದೆ, ನೆನೆಸಿ ಆದ್ಮೇಲೆ ಈ ತರ ಬರ್ತದೆ. ಹೌದು. ಓಕೆ. ಸೊ ಈ ಕಡೆ ಅಂದ್ರೆ ನಮ್ಮಾಚೆ ಈ ಕಡೆ ಎಲ್ಲ ಸಿಗಲ್ಲ ಇದು? ಇದು ಗೊತ್ತಿಲ್ಲ ಮೇಡಮ್, ನಾನು ಊರಿಂದನೇ ತರೋದು. ಊರಿಂದಲೇ ತಂದು ನೀವು ಮಾಡ್ಕೊಳ್ತೀವಿ. ಸೊ ಇದು ಇವತ್ತಿದು ಸ್ಪೆಷಲ್. ಓಕೆ. ಸೊ ಇದನ್ನೀಗ ರುಬ್ಕೊಳ್ಬೇಕು. ಹಾಕೊಳ್ಳಿ. ಅಂದರೆ ಇಷ್ಟು ಗಂಟೆ ಅಂತ ನೆನೆಸಿ 1-2-3 ಅವರ್ ನೆನೆಸ್ಬೇಕು. ಓಕೆ. ಸ್ವಲ್ಪ ನೀರು ಹಾಕಿ ಸ್ವಲ್ಪ. ಇದನ್ನು ಫೈನ್ ಪೇಸ್ಟ್ ಮಾಡಬೇಕಾ? ಬೇಡ, ತರಿ. ಹಾಂ, ಸ್ವಲ್ಪ ತರಿ. ಅದರದ್ದು ಹಾಲು ತೆಗಿಬೇಕು ಹಾಗೆ. ಹಾಂ. ನೋಡ್ಕೊಳ್ಳಿ. ಸಾಕಿಷ್ಟು? ಹಾಂ, ಸಾಕು. ಈಗ ಇದನ್ನು ಸೋಸಿಕೊಳ್ಳುವ. ಸೊ ಇದನ್ನು ಪಾಯಸಕ್ಕೆ ಮಾತ್ರ ಬಳಸ್ಕೊಳ್ತೀರಾ, ಇಲ್ಲಾಂದ್ರೆ ಬೇರೆ ಯಾವುದಾದ್ರು? ಪಾಯಸಕ್ಕೆ ಮಾತ್ರ. ಸೊ ಇದೇ ಸೀಸನಲ್ಲಿ ಸಿಗ್ತದ? ಅದು ಬೇಸಿಗೆಯಲ್ಲಿ ಬೆಳೀತದ. ಓಕೆ. ಅಂದರೆ ಯಾವ ಥರ ಬರುತ್ತೆ ಮೇಡಮ್ ಇದ್ರದ್ದು ಗಿಡ? ಗೊತ್ತಿಲ್ಲ. ಅಂದರೆ ಮುಂಚಿಂದನೂ ಮಾಡ್ಕೊಂಡು ಬಂದಿದ್ದು ಹಾಗೆ. ಯಾವ ಥರದಲ್ಲಿ ಅಂತ ಗೊತ್ತಿಲ್ಲ. ಅಂದರೆ ನಿಮ್ಮಾಚೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ? ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಮನೆಯಲ್ಲೇ ಸಿಗುತ್ತಾ? ಮನೆಯಲ್ಲಿ ಅಂಗಡಿಯಿಂದನೇ ಸಿಗುತ್ತೆ. ಮನೆಯಲ್ಲಿ ಸಹ ಬೆಳೆದಿರ್ತಾರೆ ಮೊದಲು. ಈಗ ಸ್ವಲ್ಪ ಅಂಗಡಿಯಿಂದ ಸಿಗ್ತದೆ. ಆ್ಯಕ್ಚುಲಿ ನಾನಂದರೆ ಫಸ್ಟ್ ಟೈಮ್ ಕೇಳ್ತಿರೋದು ಅದರ ಹೆಸರು ಕೂಡ. ಈ ಕಡೆ ಮಾಡ್ತಾರಿಲ್ಲ ಗೊತ್ತಿಲ್ಲ, ಆದರೆ ಕುಸುಬಿ ಅಂತ ಹೇಳಿ. പക്ഷെ ಗೊತ್ತಿಲ್ಲ ಹೆಸರು ಡಿಫ್ರೆಂಟ್ ಇಲ್ಲಿದ್ದಕ್ಕೂ. ಅಂದರೆ ನಾನು ನೋಡಿದ್ದು ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಟೈಮ್. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸಾಧಾರಣ 6-7 ವಿಸಿಲ್ ಮೇಲೆ ಆಯ್ತು. ಈಗ ಸ್ವಲ್ಪ ಅದು ಹೋಗ್ಬೇಕು, ಬಿಸಿ ಹೋದ್ಮೇಲೆ ತೆಗಿಬೇಕು. ಅದರದ್ದು ಹಾಲು ಹಾಕಿ ಮತ್ತೆ ಸ್ವಲ್ಪ ಬಿಸಿ ಮಾಡಬೇಕು. ಸೊ ಅದನ್ನು ಡೈರೆಕ್ಟ್ ಹಾಕ್ಲಿಕ್ಕಿಲ್ಲ, ಅದನ್ನು ಹಾಲು ತೆಗೆದು ಸೋಸಿ ಹಾಕಬೇಕು. ಸೊ ಇದು ಅಂದರೆ ಸಪ್ಪೆ ಆಗಿರೋದ್ರಿಂದ ಡಯಾಬಿಟೀಸ್ ಇರೋರಿಗೆಲ್ಲ ಒಳ್ಳೆಯದ ತಿಂದರೆ. ಬೇಕಿದ್ರೆ ಸ್ವೀಟ್ ಬೇಕಿದ್ರೆ ಹಾಕ್ಕೊಳ್ಬೋದು, ಬೆಲ್ಲ ಸಕ್ಕರೆ ಹಾಕ್ಕೊಳ್ಬೋದು. ಬಟ್ ಮಾಡೋದು ನಾವು ಮನೆಯಲ್ಲೆಲ್ಲ ಮಾಡೋದು ಹೀಗೆ. ಅಂದರೆ ಇದು ನಿಮ್ಮದು ಯಾವುದು ಒಕೇಶನ್ಗೆ, ಯಾವುದು ಸಂದರ್ಭದಲ್ಲಿ ಮಾಡ್ತೀವಿ ಜಾಸ್ತಿ? ಸಂದರ್ಭ ಅಂತ ಹೇಳಿದ್ರೆ ನಮ್ಮಾಚೆ ರೈತರಲ್ಲ, ಅಮಾವಾಸ್ಯೆಗೆ, ಸೋಮವಾರ ಹೀಗೆ ಆ ಮೂಮೆಂಟಲ್ಲಿ ಮಾಡ್ತೀರಿ. ಅಮಾವಾಸ್ಯೆ ಟೈಮಲ್ಲಿ? ಅಮಾವಾಸ್ಯೆ ಅಂದರೆ ನಮ್ಮಾಚೆ ಎತ್ತು ದನಕರ ಎಲ್ಲ ಇರ್ತಲ್ಲ, ಅದಕ್ಕೆ ಮಾಡೋದು ಜಾಸ್ತಿ. ಅದು ನಮ್ಮನೆ ಅಂದರೆ ಈ ಕಡೆ ಎಲ್ಲ ಅಮಾವಾಸ್ಯೆಗೆ ಮೆಂತೆ ಗಂಜಿ ಅಂದರೆ ಇದು ನೀವು ಆ ಟೈಮಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ತೀರಿ. ಅಷ್ಟು ನೀರು ಹಾಕಿದರೆ ಸಹ ಗಟ್ಟಿ ಅಲ್ಲ. ಅನ್ನ ಚೆನ್ನಾಗಿ ಬೇಯಬೇಕು. ಅದು ಹೌದು.
ಇದಕ್ಕೆ ಇದಕ್ಕೆ ಹಾಕಬೇಕು. ಇನ್ನೊಂದ್ಸಲ ಕುದಿಸ್ಬೇಕು. ಹೌದು ಹೌದು. ಗ್ಯಾಸ್ ಆನ್ ಮಾಡಿ. ಹಾಂ, ಸ್ವಲ್ಪ ಉಪ್ಪು ಹಾಕು. ಅದಕ್ಕೆ ಉಪ್ಪೆ ಹಾಕಿ ಕುದಿಸಿದ್ರೆ ಬೇಕಿದ್ರೆ ಬೆಲ್ಲ ಹಾಕೋದು. ನೀವು ಇದನ್ನ ಹೇಗೆ ತಿನ್ಕೊಳ್ತೀರಾ? ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ? ಮಧ್ಯಾಹ್ನ ಬ್ರೇಕ್ಫಾಸ್ಟಿಗೆ ಮಾಡೋದಿಲ್ಲ, ಮಧ್ಯಾಹ್ನ ಊಟಕ್ಕೆ. ಓಕೆ, ಇದನ್ನು ಊಟಕ್ಕೆ ಅನ್ನಕ್ಕಿಂತ ಮುಂಚೆ ಫಸ್ಟ್ ಇದು ಊಟ ಮಾಡಿ ಮತ್ತೆ ಅನ್ನ ಸಾಂಬಾರು ಊಟ ಮಾಡಿ. ಪಾಯಸ ಅಂತ ಹೇಳಿದ್ರಲ್ಲ, ಅಂದ್ರೆ ಇದನ್ನ ನೋಡುವಾಗ ಪಾಯಸ ತರ ಫೀಲ್ ಆಗಲ್ಲ, ಅಂದ್ರೆ ಸಕ್ಕರೆ ಬೆಲ್ಲ ಏನೂ ಇಲ್ಲ. ಸೊ ಅನ್ನ ಹಾಕಿದ್ದೀರಿ ಮತ್ತೆ ನೀರು. ಸಿಮ್ಮಲ್ಲಿ ಈಗ ಒಂದು ಕುದಿ ಬಂದ್ರೆ ರೆಡಿ. ಬಂದ್ರೆ ಇದು ಫಾಸ್ಟ್ ಆಗಿ ಮಾಡ್ಕೊಳ್ಬಹುದು. ಹೆಲ್ತ್ ಬೆನಿಫಿಟ್ಸ್ ಇರ್ಬೋದು ಹೆಲ್ತ್, ಯಾಕಂದ್ರೆ ಇದು ಸೀಡ್ಸ್ ಇಂದ ಬಂದ್ರೆ. ಹೌದು ಹೌದು. ಸೊ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ಮೇಡಮ್. ಬಿಸಿ ಬಿಸಿ ಅಕ್ಕಿ ಪಾಯಸ, ನಮ್ಮ ಕಡೆ ಅಕ್ಕಿ ಪಾಯಸ ಹೇಳ್ತಾರೆ, ಹಾಗೆ ಹೇಳಿದೆ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದನ್ನು ಅಕ್ಕಿ ಪಾಯಸ ಕೂಡ ಹೇಳ್ಕೊಳ್ಬೋದು, ಇಲ್ಲಾಂದರೆ ನಿಮ್ಮದು ಅದು ಕುಸುಬಿ ಪಾಯಸ ಆ ಥರ ಕೂಡ ಹೇಳ್ಕೊಳ್ಬೋದು. ನಾನಂತೂ ಫಸ್ಟ್ ಟೈಮ್ ನೋಡ್ತಿರೋದು, ಇನ್ನು ಟೇಸ್ಟ್ ಕೂಡ ಫಸ್ಟ್ ಟೈಮೇ ಮಾಡೋದು. ಸೊ ನೋಡುವ ಹೇಗೆ ಬರುತ್ತೆ ಟೇಸ್ಟ್ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಸ್ಪೆಷಲ್ ಅಕ್ಕಿ ಪಾಯಸ, ಇಲ್ಲದಿದ್ದರೆ ಕುಸುಬಿ ಪಾಯಸ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಸಪ್ಪೆ ಅಥವಾ ಕುಸುಬಿ ಪಾಯಸ ತಯಾರಿಸುವ ವಿಧಾನ. ಮೊದಲಿಗೆ ನೆನೆಸಿದ ಬೆಳ್ತಿಗೆ ಅಕ್ಕಿಯನ್ನು ಮುಳುಗುವಷ್ಟು ನೀರು ಹಾಕಿ 4 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ 3 ರಿಂದ 4 ಗಂಟೆಗಳ ಕಾಲ ನೆನೆಸಿದ ಕುಸುಬಿ ಬೀಜಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ನಂತರ ಕುಸುಬಿ ಬೀಜದ ಹಾಲು ಬೆಳ್ತಿಗೆ ಅನ್ನಕ್ಕೆ ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ. ಈಗ ಬಿಸಿ ಬಿಸಿಯಾದ ಉತ್ತರ ಕರ್ನಾಟಕ ಸ್ಪೆಷಲ್ ಸಪ್ಪೆ ಪಾಯಸ ಅಥವಾ ಕುಸುಬಿ ಪಾಯಸ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.